ಸೊ ನಮಸ್ಕಾರ ಎಲ್ರಿಗೂ. ಎಲ್ಲಾ ಮಿಡಲ್ ಕ್ಲಾಸ್ ಹುಡುಗರಿಗೂ ಒಂದು ಡ್ರೀಮ್ ಇರುತ್ತೆ, ನನ್ನ ಲೈಫಲ್ಲಿ ಈ ಗಾಡಿ ತಗೊಳಕ್ ಆಗಿಲ್ಲ ಅಂತ ಅಂದ್ರು ಅಟ್ಲೀಸ್ಟ್ ನಾನು ಸಾಯೋ ಒಳಗಡೆ ಈ ಗಾಡಿನ ಓಡಿಸ್ಬೇಕು ಅಂತ. ಅದೇ RX. RX 135 ಇನ್ವೆಂಟ್ ಆಗಿದ್ದು 1990. ಅವಾಗ ಅದ್ರ ಬೆಲೆ 36,000ದಿಂದ 40,000 ಗಂಟ ಇತ್ತು. ಏನೇ ಇರ್ಲಿ, ಅವತ್ತಿಗೆ ಆ ಬೆಲೆ. ಬಟ್ ಇವತ್ತಿಗೆ ಲಕ್ಷ ಕೊಡ್ತೀನಿ ಅಂತಂದ್ರು ಈ ಗಾಡಿ ಯಾರು ಕೊಡೋದು ಇಲ್ಲ. ಇನ್ನೊಂದೇನಪ್ಪ ಹೇಳ್ಬೇಕು ಅಂತಂದ್ರೆ, ಯಾವ್ದೇ ಸೂಪರ್ ಬೈಕ್ ತಗೊಂಡ್ರು ಅದು ಕೊಡದೇ ಇರೋ ಮಜಾ, ಅಂದ್ರೆ ಕಂಪೇರ್ ಮಾಡ್ತಾ ಇಲ್ಲ, ಸ್ಟಿಲ್ ಅದು ಕೊಡದೇ ಇರೋ ಮಜಾ ಮಿಡಲ್ ಕ್ಲಾಸ್ ಹುಡುಗರಿಗೆ ಈ ಗಾಡಿ ಕೊಡುತ್ತೆ. ಈ ಗಾಡಿ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀನಿ. ಅದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಮ RX ಲವರ್ಗೆ ಈ ವಿಡಿಯೋನ ಟ್ಯಾಗ್ ಮಾಡಿ. ಆಮೇಲೆ ಇನ್ನೊಂದು ವಿಷಯ, ಇವರಪ್ಪ Audi 350 ಮುಂದಿನ ದಿನದಲ್ಲಿ ಅವ್ರ ಜೊತೆನೇ ಸಿಗೋಣ. ಸೊ ಥ್ಯಾಂಕ್ ಯು ಸೊ ಮಚ್. ಬಾಯ್.